ಡೈಮಂಡ್ ತಗೊಂಡಿದ್ದಿಲ್ಲ. ಮುಳಿಯ ಇದು ತುಂಬಾ ಟ್ರಸ್ಟ್ ವರ್ತಿ, ತುಂಬಾ ಕಲೆಕ್ಷನ್ಸ್ ಚೆನ್ನಾಗಿದೆ, ಡಿಸೈನ್ಸ್ ಚೆನ್ನಾಗಿದೆ. ಕರಿಮಣಿಗಳನ್ನ, ಅವುಗಳ ಪ್ರತಿ ಪೆಂಡೆಂಟ್ಗಳನ್ನ ನಾವು ಗಮನಿಸೋಣ. ಎಷ್ಟು ವಿಭಿನ್ನವಾಗಿದೆ ಅನ್ನುವಂಥದ್ದು. ಸರಳ, ಅದರ ಜೊತೆಗೆ ಡಿಫ್ರೆಂಟ್ ಶೈಲಿ. ಹಾಗಾಗಿ ಈ ಕರಿಮಣಿ ಕೂಡ ನಾವೀಗ ಲಾಂಚ್ ಮಾಡ್ತಾ ಇದ್ದೇವೆ. ಓಂ ಶ್ರೀ ಮಂಜುನಾಥಾಯ ನಮಃ. ಓಂ ಶ್ರೀ ಜನಾರ್ದನಾಯ ನಮಃ. ಈ ವೇದಿಕೆ ಮೇಲೆ ಇರುವಂಥ ಟಿವಿ ಆಕ್ಟ್ರೆಸ್ ದೀಪಾ ಕಟ್ಟೆ ಮತ್ತು ಬಂಗೇರ ಸರ್, ಯಶೋರ್ ಸರ್, ಶಿವಪ್ರಸಾದ್ ಸರ್ ಮತ್ತು ಇಲ್ಲಿ ಇರುವಂಥ ಎಲ್ಲ ನನ್ನ ಆತ್ಮೀಯ ಉದ್ಯೋಗಿಗಳೇ, ಹಾಗೆ ಸುದ್ದಿ ಉದಯದ ನನ್ನ ಸನ್ಮಿತ್ರರೇ, ಈ ಡೈಮಂಡ್ ಫೆಸ್ಟ್ ಪ್ರಾಯಶಃ ದೀಪಾ ಕಟ್ಟೆಯವರು ಬಂದು ಉದ್ಘಾಟಿಸಿದರೆ ಇನ್ನೂ ಚೆನ್ನಾಗಿರ್ತದೆ, ಬರಿದಾಗ ಅವರು. ಆದರೆ ಎತ್ತಣ ಮಾಮರ ಎತ್ತಣ ಹೋಗಿಲ್ಲ ಅಂತ ಹೇಳಿದಾಗೆ, ಹಾಗಂತೇಳಿ ನನಗೆ ಈ ಒಂದು ಮುಳಿಯ ಜ್ಯುವೆಲ್ಲರ್ಸ್ ಬಗ್ಗೆ ಸಂಬಂಧ ಇಲ್ಲ ಅಂತ ಭಾವಿಸಬೇಡಿ. ಖಂಡಿತವಾಗಿಯೂ ನಾನು ಪುತ್ತೂರಿನಲ್ಲಿ ಪರ್ಮನೆಂಟ್ ಕಸ್ಟಮರ್ ಆಗಿದ್ದೆ. ನಾನು ಒಂದು ಕಾಲದಲ್ಲಿ ನನ್ನ 2 ಹೆಣ್ಣು ಮಕ್ಕಳ ಮದುವೆಗೆ ನಾನು ಚಿನ್ನವನ್ನು ಖರೀದಿಸಿದ್ದು ಮುಳಿಯಾದಲ್ಲೇ, ಅದು ವಿಶೇಷವಾಗಿ ಪುತ್ತೂರಿನಲ್ಲಿ. ಆಮೇಲೆ ಇಲ್ಲಿಗೂ ಕೂಡ ನಾನು ಬಂದಿದ್ದೇನೆ ಸಣ್ಣ ಪ್ರಮಾಣದಲ್ಲಿ. ಆದರೆ ಇವಾಗ ಆ ಚಿನ್ನದ ಹುಚ್ಚು, ಬೆಳ್ಳಿ ಹುಚ್ಚು, ವಜ್ರದ ಹುಚ್ಚು ಇದು ನನ್ನಿಂದ ನೀವು ಹೇಳಿದಾಗೇ ಮೇಡಮ್, ನೀವು ಹೇಳಿದಾಗೇ ಹೆಣ್ಣುಮಕ್ಕಳಿಗೆ ಇರುವಂಥದ್ದು. ಬಟ್ ಇವಾಗ ಹೆಣ್ಣುಮಕ್ಕಳು ಕೂಡ ತುಂಬ ದೂರದಲ್ಲಿರೋದ್ರಿಂದ ನನಗೆ ಅದು ಕೂಡ ವಿಶೇಷವಾದಂಥ ಒಂದು ಪ್ರಯೋಜನ ಆಗ್ತಾ ಇಲ್ಲ ಅಂತ ಹೇಳುವಂಥದ್ದನ್ನು ಅತ್ಯಂತ ಮುಂದೆ ಈ ಒಂದು ಫೆಸ್ಟಿವಲ್ ಉದ್ಘಾಟನೆ ಮಾಡಬೇಕಂದ್ರೆ ಹೇಳಬೇಕು ಬೇಡ ಅನ್ನೋ ದೃಷ್ಟಿಕೋನದಲ್ಲಿ ನಾನು ಹೇಳ್ತಾ ಇದ್ದೀನಿ. ಆದರೆ ಒಂದೆರಡು ಮಾತನ್ನು ನಾನು ಇಲ್ಲಿ ಇರುವಂಥ ಎಲ್ಲ ಸ್ಟಾಫ್ನವರನ್ನು ಉದ್ದೇಶಿಸಿ ಒಂದೆರಡು ಮಾತು ಹೇಳಬೇಕು ಅಂತ ಖಂಡಿತವಾಗಿ ನಾನು ಮಾಡಿದ್ದೆ. ಮಧ್ಯದಲ್ಲಿ ಏನಾದ್ರು ಒಂದು ತುತ್ತು ಅನ್ನ ಹಾಕಿದ್ರೆ ತಿಂದ್ಬಿಟ್ಟು ಆಮೇಲೆ ಸಂಜೆ 5 ಗಂಟೆವರೆಗೂ ಕೂಡ ನಾನು ಕ್ಲಾಸ್ ಮಾಡೋದಿದೆ, ಮಾಡುವಂಥ ಕೆಪಾಸಿಟಿ ಇವಾಗಲೂ ಇದೆ. ಅದಕ್ಕೆ ಹೋಗ್ತಾ ಇಲ್ಲ ಅಷ್ಟೇ. ಹಾಗಂತೇಳಿ ಕೆಲವೊಂದು ವಿಷಯಗಳನ್ನು ನಿಮ್ಮ ಜೊತೆಯಲ್ಲಿ ಹಂಚ್ಕೋಬೇಕು ಹೇಳುವಂಥ ಒಂದು ಸಣ್ಣ ಆಸೆ ನನಗೆ. ಒಮ್ಮೆ ಒಂದು ಕಡೆಯಲ್ಲಿ ಕೆಲವು ಜನ ಕಲ್ಲನ್ನು ಕಡಿತಾ ಇದ್ದರು. ಕಲ್ಲು ಕಡಿತಾ ಇರಬೇಕಾದ್ರೆ ಒಬ್ಬರು ಹೀಗೆ ದಾರಿ ಹೋಗ್ತಾ ಇದ್ದ. ಒಬ್ಬರ ಹತ್ರ ಕೇಳಿದಂತೆ, ಏನು ಮಾಡ್ತಾ ಇದ್ದೀರಿ ಅಂತಂದ್ಬಿಟ್ಟು. ಆಗ ಅವನು ಹೇಳ್ದ, ನೀನೇನು ಕುರುಡ್ನೇನಪ್ಪ, ಏನು ಮಾಡ್ತಾ ಇದ್ದೀರಿ ಅಂತ ಬೇರೆ ಕೇಳ್ತಾ ಇದ್ದೀರಲ್ಲ, ಕಲ್ಲು ಕಡಿತಾ ಇರೋದು ನನಗೆ ಕಣ್ಣು ಕಾಣಿಸೋದಿಲ್ವಾ ಅಂತ ಹೇಳಿದಂತೆ. ಸರಿ, ಅಲ್ಲಿಂದ ಬಂದಕ್ಕೆ ಸ್ವಲ್ಪ ಮುಂದಕ್ಕೆ ಹೋದ್ರು, ಇನ್ನೊಬ್ಬನು ಕಲ್ಲು ಕಡಿತಾ ಇದ್ದ. ಆಗ ಅವನನ್ನು ಕೇಳಿದ್ರು ಇವರು, ಏನು ಮಾಡ್ತಾ ಇದೆಯಾ ಅಂತೇಳಿ. ಏನು ಮಾಡೋದು ಸ್ವಾಮಿ, ಹೊಟ್ಟೆಪಾಡು, ಮನೇಲಿ ಹೆಂಡತಿ ಮಕ್ಕಳಿದ್ದಾರೆ, ಸಾಕಬೇಕಲ್ಲ, ಸಾಯಂಕಾಲ ಆದಾಗ ಸಂಬಳ ಸಿಗುತ್ತೆ, ಹಾಗಾಗಿ ಆ ಸಂಬಳಕ್ಕೋಸ್ಕರ ಕೆಲಸ ಮಾಡ್ತಾ ಇದ್ದೀನಿ ಅಂತಂದ. ಅದು ಇನ್ನೂ ಸ್ವಲ್ಪ ಮುಂದಕ್ಕೆ ಹೋದಾಗ ಅಲ್ಲಿಯೂ ಕಲ್ಲು ಕಡಿತಾ ಇದ್ದವರೇ ಎಲ್ಲ ಸುತ್ತಮುತ್ತ ಒಂದಿಷ್ಟು ಜನ. ಅವನನ್ನು ಕೇಳಿದ್ರಂತೆ, ನೀನೇನು ಮಾಡ್ತಾ ಇದೆಯಾ ಅಂತೇಳಿ. ಅವನು ಹೇಳಿದಂತೆ, ಸ್ವಾಮಿ ಇಲ್ಲೊಂದು ದೇವಸ್ಥಾನವನ್ನು ಕಟ್ತಾ ಇದ್ದಾರಂತೆ. ಸೊ ದೇವಸ್ಥಾನ ಕಟ್ಟಿದಾಗ ಈ ಊರು ಎಷ್ಟು ಅಭಿವೃದ್ಧಿ ಆಗುತ್ತೆ, ಎಷ್ಟು ಜನ ಭಕ್ತಾದಿಗಳು ಬರ್ತಾರೆ, ಯಾವಾಗಲೂ ಗಂಟನಾದ ಕೇಳಿಸ್ತಾ ಇರುತ್ತೆ, ವೇದಘೋಷಗಳು ಹರಡ್ತಾ ಇರುತ್ತೆ. ಇಂಥ ಒಂದು ಅವಕಾಶ ಆ ದೇವಸ್ಥಾನ ಕಟ್ಟಿದಾಗ ಸಿಗುವಾಗ ನಾನು ಇದರ ಒಂದು ಸಣ್ಣ ಪಾಲುದಾರ ಆಗಬೇಕು ಅಂತ ನಿಟ್ಟಿನಲ್ಲಿ ನಾನು ಕಲ್ಲು ಕಡಿತಾ ಇದ್ದೀನಿ ಅಷ್ಟೇ ಹೊರತು ನನಗೇನುತ್ತದೆ ಖುಷಿಯಾಗಿ ನಾನು ಈ ಕೆಲಸ ಮಾಡ್ತಾ ಇದ್ದೀನಿ ಅಂತೇಳಿ. 3 ಜನ ವ್ಯಕ್ತಿಗಳು ಮಾಡ್ತಾ ಇದ್ದಂಥದ್ದು ಒಂದೇ ಕೆಲಸ, ಕಲ್ಲು ಕಡಿಯೋದೆ. ಆದರೆ ಅವರ ಮನೋಭಾವಗಳು ಹೇಗೆ ಇರ್ತವೆ ಅಂತೇಳಿ. ನಾನು ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಕೇಳಿದ್ರೆ, ನಾನೊಂದು ಪಬ್ಲಿಕ್ ರಿಲೇಷನ್ ಆಗಿ ಒಂದು ಆಸ್ಪತ್ರೆ ಕೆಲಸ ಮಾಡ್ತಾ ಇದ್ದೀನಿ. ನಮ್ಮಲ್ಲಿಯೂ ಸ್ಟಾಫ್ಗಳಿದ್ದಾರೆ, 130 ಜನ ಇದ್ದಾರೆ. ಅದರಲ್ಲಿ ಕೆಲವೊಬ್ಬರು ಏನೋ
ಬೇಕೋ ಬೇಡ ಅನ್ನೋ ನಿಟ್ಟಿನಲ್ಲಿ ಕೆಲಸ ಮಾಡುವಂಥವ್ರು ಇದ್ದಾರೆ. ಹಾಗೆಯೇ ಅಯ್ಯೋ ಬಂದಿದ್ದೀವಲ್ಲ ಸ್ವಲ್ಪ ಕೆಲಸ ಮಾಡಿ ತೋರಿಸ್ಬೇಕು ಅಂತಿದ್ದಾರೆ. ಇನ್ನು ಕೆಲವೊಬ್ಬರು ಅಷ್ಟೇ ಡೆಡಿಕೇಶನ್ನಲ್ಲಿ ನಮ್ಮ ಸರ್ವಿಸನ್ನು ಕೊಡಬೇಕು ಅಂತ ನಿಟ್ಟಿನಲ್ಲಿ ಕೆಲಸ ಮಾಡುವಂಥವ್ರು ಇದ್ದಾರೆ, ಹಲವಾರು ಜನ ಇದ್ದಾರೆ. ಹಾಗೆ ನಾವು ಒಂದು ಸಂಸ್ಥೆಯನ್ನು ಬೆಳೆಸಬೇಕಾದ್ರೆ ನಮ್ಮ ಮನೋಭಾವ ಆ ರೀತಿಯಲ್ಲಿ ಇರಬೇಕು. ಏನು ಕೇಳಿದ್ರೆ ನಾನು ಒಂದು ಒಳ್ಳೆಯ ಸೇವೆಯನ್ನು ಕೊಡ್ತಾ ಇದ್ದೀನಿ, ಈ ಸಂಸ್ಥೆಯನ್ನು ಇನ್ನಷ್ಟು ಬೆಳೆಸಬೇಕು. ಈಗ 5 ಬ್ರ್ಯಾಂಚ್ ಅಂತ ಹೇಳುವಂಥದ್ದು ನಾನು ಹೇಳ್ತಾ ಇರುವಂಥದ್ದು ಕೆಲವು ವರ್ಷಗಳಲ್ಲಿ 5 ಇದ್ದದ್ದು 10 ಆಗಬೇಕು, 10 ಇದ್ದದ್ದು 20 ಆಗಬೇಕು, 20 ಇದ್ದದ್ದು 40 ಆಗಬೇಕು. ಆ ರೀತಿ ಬೆಳೆದಾಗ ಏನಾಗುತ್ತೆ ಕೇಳಿದ್ರೆ ನಾವು ಲೆಕ್ಕ ಹಾಕ್ಬೋದು. ಅದರಿಂದ ಕೇಶವ ಪ್ರಸಾದ್ ಅವರಿಗೆ ಲಾಭ ಆಗುತ್ತೆ ಅಂತೇಳಿ ಅವರಿಗೆ ಲಾಭ ಆಗ್ಬೋದು, ಇಲ್ಲ ನಾನು ಹೇಳೋದಿಲ್ಲ. ಅದಕ್ಕಿಂತಲೂ ಹೆಚ್ಚಾಗಿ ಪ್ರತಿಯೊಂದು ಸಂಸ್ಥೆ ಇಂಥದ್ದು ಬೇರೆ ಬೇರೆ ಕಡೆ ಮಾಡಿದಾಗ ಎಷ್ಟು ಜನರಿಗೆ ಉದ್ಯೋಗವನ್ನು ಕೊಡ್ತದೆ, ನಾವು ಅದನ್ನು ಯೋಚನೆ ಮಾಡಬೇಕು. ಇದು ನನಗೊಬ್ಬರಿಗೋಸ್ಕರವಾಗಿ ಅಲ್ಲ, ನಾವು ಪರಿಶ್ರಮ ಪಟ್ಟು ಕೆಲಸ ಮಾಡಿದಾಗ ಖಂಡಿತವಾಗಿಯೂ ಇನ್ನೊಂದಿಷ್ಟು ಜನರಿಗೆ ಉದ್ಯೋಗ ಆಗ್ತಾ ಹೋಗ್ತದೆ ಅಂತ ಹೇಳುವಂಥದ್ದು. ಅದಕ್ಕಾಗಿ ಯಾರಾದರೂ ಒಬ್ಬರು ಸ್ವ ಉದ್ಯೋಗನ ಮಾಡ್ತಾ ಇದ್ದೀನಿ ಅಂತ ಕ್ಷಣಕ್ಕೆ ನಾನು ಫಸ್ಟ್ ಕೇಳುವಂಥದ್ದು ಏನು ಕೇಳಿದ್ರೆ ಎಷ್ಟು ಜನರಿಗೆ ಕೆಲಸ ಕೊಟ್ಟಿದ್ದೀರಿ ಅಂತೇಳಿ. ಸೊ ಸರ್ 10 ಜನರಿಗೆ ಕೆಲಸ ಕೊಟ್ಟಿದ್ದೀರಿ, ವೆರಿ ಗುಡ್. 10 ಜನರು, ಯಾಕೆಂದರೆ 10 ಜನರ ಫ್ಯಾಮಿಲಿ ಇಲ್ಲಿ ಜೀವನ ಮಾಡ್ತಾ ಇದೆ ಅಂತ ಆಯ್ತಲ್ಲ. ಈಗ ಮುಳಿಯವನ್ನು ನಂಬಿಕೊಂಡು ಎಷ್ಟು ಫ್ಯಾಮಿಲಿಗಳು ಜೀವನ ಮಾಡ್ತಾ ಇದೆ, ಯಾಕೆಂದರೆ ನಾನು ಪುತ್ತೂರಿನಲ್ಲಿ ನೋಡಿದ್ದೀನಿ, ಬಾಕಿ ಕಡೆಗಳು ನಾನು ಹೋಗಿಲ್ಲ. ಅಲ್ಲಿಯೂ ಸಾಮಾನ್ಯ ಮೋರ್ ದೆನ್ 50 ಸ್ಟಾಫ್ ಅಲ್ಲಿ ಇದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. 50ಕ್ಕಿಂತ ಹೆಚ್ಚು ಸ್ಟಾಫ್ಗಳು ತುಂಬ ಚೆನ್ನಾಗಿ ಮ್ಯಾನೇಜ್ ಮಾಡ್ತಾ ಇದ್ದಾರೆ. ಹಾಗೆ ಇಲ್ಲಿಯೂ ಕೂಡ ಅಷ್ಟೇ, ನಾನು ಹಲವಾರು ಬಂದಿದ್ದೇನೆ, ಬಂದಿಲ್ಲ ಅಂತ ಹೇಳುವಂಥದ್ದೆಲ್ಲ ಅತ್ಯುತ್ತಮವಾದಂಥ ಸೇವೆಯನ್ನು ಕೊಡ್ತಾ ಇದ್ದೀನಿ. ಹಾಗಾಗಿ ನಾನು ಹೇಳ್ತಾ ಇದ್ದೀನಿ, ಕೇವಲ ನಾವು ಉದ್ಯೋಗಕ್ಕಾಗಿ ಬಂದಿದ್ದೀವಿ ಅಂತ ಅನ್ನೋದ್ರ ಬದಲಿಗೆ ನಾನೇನಾದರೂ ನನ್ನಲ್ಲಿ ಏನು ಒಂದು ಕೆಪಾಸಿಟಿ ಇದೆ ಅದನ್ನು ನಾನು ತೋರಿಸ್ಬೇಕು, ಆ ಮೂಲಕವಾಗಿ ಸಂಸ್ಥೆಯನ್ನು ಬೆಳೆಸಬೇಕು ಅಂತೇಳಿ. ನಾನು ಮೆನಕಾ ಹೆಲ್ತ್ ಸೆಂಟರ್ನಲ್ಲಿ 2006ರಲ್ಲಿ ನಾನು ಸೇರಿದ್ದು, ಡಿಪಾರ್ಟ್ಮೆಂಟಿಂದ VRS ತಗೊಂಡು. ಆಗ ಕೇವಲ 10 ಜನ ಸ್ಟಾಫ್ ಇದ್ದರು. ಇವತ್ತು ಬೆಳೀತಾ 130 ಜನ ಸ್ಟಾಫ್ನವರಿಗೆ ನಮ್ಮ ಡಾಕ್ಟರ್ ಗೋಪಾಲಕೃಷ್ಣ ಅವರು ಅನ್ನವನ್ನು ಕೊಟ್ಟಿದ್ದಾರೆ. ಅದು ಅತ್ಯಂತ ಹೆಮ್ಮೆಯ ವಿಚಾರ ಅಂಥೇಳಿ. ಹಾಗಾಗಿ ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಇಷ್ಟೇ, ನಮಗೆ ಮುಳಿಯದಲ್ಲಿ ಕೆಲಸ ಸಿಕ್ಕಿದೆ, ಎಲ್ಲೋ ಕೆಲಸಕ್ಕೆ ಹೋಗ್ತಾ ಇದ್ವಿ, ಅದು ಮುಖ್ಯ ಅಲ್ಲ. ಅದಕ್ಕಿಂತಲೂ ಹೆಚ್ಚಾಗಿ ನಾವು ಮುಳಿಯೋಕ್ಕೆ ಏನು ಕೊಡಬಹುದು, ಅಂತ ಯೋಚನೆ ಮಾಡಿದಾಗ ಆ ಸಂಸ್ಥೆ ಬೆಳೆಯುತ್ತೆ. ಆಗ ಒಂದು ಮಾತನ್ನು ಹೇಳ್ತಾರೆ, ಏನು ಕೇಳಿದ್ರೆ ಯಾವತ್ತೂ ಕೂಡ ನಾವು ಯಶಸ್ಸನ್ನು ಸಾಧಿಸಬೇಕಾದ್ರೆ 3 ಗುಣಗಳು ನಮ್ಮಲ್ಲಿ ಇರಬೇಕು ಅಂತ, ಕ್ವಾಲಿಟಿ ನಮ್ಮಲ್ಲಿ ಇರಬೇಕು ಅಂತ ಹೇಳ್ಬಿಟ್ಟು. ಒಂದು ವಿದ್ಯೆ, 2ನೇದು ತಾಳ್ಮೆ, 3ನೇದು ಸ್ಮಾರ್ಟ್ ವರ್ಕ್, ಪರಿಶ್ರಮ. ನಾನು ಹಾರ್ಡ್ ವರ್ಕ್ ಅಂತ ಹೇಳೋದಿಲ್ಲ, ಸ್ಮಾರ್ಟ್ ವರ್ಕ್ ಅಂದರೆ ಪರಿಶ್ರಮ ಬೇಕು ಅಂತೇಳಿ. ದೀಪಾ ಕಟ್ಟೆಯವರನ್ನು ನೀವು ಕೇಳಿ ನೋಡಿ, ಸೀರಿಯಲ್ ಆ್ಯಕ್ಟ್ರೆಸ್ ಆಗಬೇಕಾದ್ರೆ ಎಷ್ಟು ಪೇಷನ್ಸ್ ಬೇಕಾಗುತ್ತೆ ಅಂತೇಳಿ. ಒಂದೊಂದು ಸಲ 3-4 ದಿವಸ 5 ನಿಮಿಷ 10 ನಿಮಿಷದ ಶೂಟಿಂಗಿಗಾಗಿ 3-4 ದಿವಸ ಕಾಯ್ತಾ ಕೂತ್ಕೋಬೇಕಾಗುತ್ತೆ. ಯಾಕೆಂದರೆ ನಾನು ಕೂಡ ಸೀರಿಯಲ್ಗಳನ್ನು ಮಾಡಿದವನೇ, ಇತ್ತೀಚೆಗೆಲ್ಲ, ಸಾಮಾನ್ಯ 10-12 ವರ್ಷಗಳ ಹಿಂದೆ. ಇದೆ ನಮ್ಮ ಬಳಂಜದ ವಿನು ಬಳಂಜ ಅವರ ಸೀರಿಯಲ್ಗಳು ಗೆಜೆ ಪೂಜೆ, ಚಿಟ್ಟೆ ಹೆಜ್ಜೆ, ನಿನ್ನೊಲಮೆಯಿಂದಲೇ, ಇದರಲ್ಲಿ ನಾನು ಕೂಡ ಆ್ಯಕ್ಟ್ ಮಾಡಿದ್ದೇನೆ. ಆ ತಾಳ್ಮೆ ಎಷ್ಟು ಬೇಕಾಗುತ್ತೆ ಯಾಕಂದರೆ 5 ನಿಮಿಷದ್ದು 10 ನಿಮಿಷದ್ದು ಒಂದು ಶಾರ್ಟ್ ತಗೋಬೇಕು ಅಂತಂದರೆ ಒಂದೊಂದು ಸಲ 2-3 ದಿವಸ ಕಾಯಬೇಕು. ಬೆಳಗ್ಗೆ ಒಂದ್ಸಲ ಬಂದು ಹೇಳ್ತಾ ಇರ್ತಾರೆ, ಮೇಡಮ್ ಇನ್ನೇನು ಸ್ವಲ್ಪ ಹೊತ್ತು ಶುರು ಮಾಡಿಬಿಡ್ತೀವಿ, ಇನ್ನೊಂದು ಸ್ವಲ್ಪ ಹೊತ್ತು ಶುರು ಮಾಡಿಬಿಡ್ತೀವಿ ಅಂತೇಳಿ. ಆ ಸ್ವಲ್ಪ ಹೊತ್ತು 2 ದಿವಸ ಆದಮೇಲೆ ಬರುತ್ತೆ. ಸೊ ಅದಕ್ಕಾಗಿ ಹೇಳ್ತೀನಿ, ತಾಳ್ಮೆ ಬೇಕು, ವಿದ್ಯಾರ್ಹತೆ ಬೇಕು, ಜೊತೆಯಲ್ಲಿ ಸ್ಮಾರ್ಟ್ ವರ್ಕ್ ಬೇಕು. ಅದಿದ್ದಾಗ ಮಾತ್ರ ನಾವು ಖಂಡಿತವಾಗಿಯೂ ಯಶಸ್ಸನ್ನು ಗಳಿಸಲಿಕ್ಕೆ ಸಾಧ್ಯತೆ ಆಗುತ್ತೆ. ಹಾಗಾಗಿ ನಾನು ತಮ್ಮಲ್ಲಿ ವಿನಂತಿಸ್ಕೊಳ್ಳುವಂಥದ್ದು ಹೇಳಿದ್ರೆ, ನಾನು ಆಸ್ಪತ್ರೆಯಲ್ಲಿ ಹೇಳ್ತಾ ಇರುವಂಥ ಒಂದು ಮಾತಿದೆ, ನಮಗೆ ದೇವರು ಯಾರು ಅಂತ ಕೇಳಿದ್ರೆ ಪೇಷಂಟ್ಗಳು. ಹಾಗಾಗಿ ನಾನು ಸಿಸ್ಟರ್ಗಳಿಗೆ ಟ್ರೈನಿಂಗ್ ಕೊಡಬೇಕಾದ್ರೆ ಹೇಳ್ತಾ ಇರ್ತೀನಿ, ನಾನು ಪ್ರತಿಯೊಂದು ಪೇಷಂಟ್ ಕೂಡ ನಮಗೆ ದೇವರು, ಆ ದೇವರಿಗೆ ನೋವಾಗದೇ ಇದ್ದ ಹಾಗೆ ನೋಡ್ಕೊಳ್ಳಿ ಅಂತ ಅಂದ್ಬಿಟ್ಟು. ಹಾಗಾಗಿ ನಾವು ಬೆನಕ ಇವತ್ತು ಫೇಮಸ್ ಆಗಿದೆ ಅಂತಂದರೆ, ಸುತ್ತಮುತ್ತಲ ಪರಿಸರದಲ್ಲಿ ಬೆನಕ ಬರ್ತಾ ಇದೆ ಅಂತ ಕಾರಣ ಏನಂತಂದರೆ ನಮ್ಮ ಸರ್ವಿಸ್ ಆ ರೀತಿಯಲ್ಲಿ ಇದೆ ಅಂತೇಳಿ, ನಮ್ಮ ಸಿಸ್ಟರ್ಗಳ ಸರ್ವಿಸ್ ಆ ರೀತಿಯಲ್ಲಿ ಇದೆ ಅಂತೇಳಿ. ಹಾಗೆಯೇ ಮುಳಿಯಾದ ಬಗ್ಗೆಯೂ ಕೂಡ ನನಗೆ ಅಷ್ಟೊಂದು ಅಭಿಮಾನ ಯಾಕೆ ಇದೆ ಅಂತ ಕೇಳಿದ್ರೆ, ಇಲ್ಲಿಯೂ ಕೂಡ ನಾನು ಪುತ್ತೂರಿನಲ್ಲೂ ನೋಡಿದ್ದೀನಿ, ಇಲ್ಲಿಯೂ ನೋಡಿದ್ದೀನಿ, ಅದೇ ಸೇವೆ ಸಿಗ್ತಾ ಇದೆ. ಅದನ್ನು ಇನ್ನೊಂದಿಷ್ಟು ಪಾಲಿಷ್ ಮಾಡ್ತಾ ಹೋಗೋಣ. ಯಾಕಂದರೆ ಆ ಮೂಲಕವಾಗಿ ನಾವು ಸಂಸ್ಥೆಯನ್ನು ಬೆಳೆಸ್ತಾ ಹೋಗ್ಬೋದು ಅಂತೇಳಿ. ಅದಕ್ಕಾಗಿ ಕೆಲವೊಂದು ಕ್ವಾಲಿಟೀಸ್ಗಳನ್ನು ನಮ್ಮಲ್ಲಿ ಡೆವಲಪ್ ಮಾಡ್ಕೊಂಡಾಗ ಸಾಧ್ಯತೆ ಆಗುತ್ತೆ. ಯಾಕೆ ಹೇಳಿದ್ರೆ, ನಾವು ಕಸ್ಟಮರ್ ಕೈಯಲ್ಲಿ ಏನು ಮಾತಾಡಬೇಕು ಅಂತ ಹೇಳುವಂಥದ್ದು ಜ್ಞಾನ.
ಎಷ್ಟು ಮಾತಾಡಬೇಕು ಅಂತ ಹೇಳುವಂಥದ್ದು ವ್ಯಕ್ತಿತ್ವ, ಹೇಗೆ ಮಾತಾಡಬೇಕು ಅಂತ ಹೇಳುವಂಥದ್ದು ಕೌಶಲ್ಯ, ಮಾತಾಡಬೇಕು ಬೇಡೋ ಅಂತ ಹೇಳುವಂಥದ್ದು ಕಾಮನ್ ಸೆನ್ಸ್ ಆರ್ ವಿವೇಕ. ಹಾಗಾಗಿ ಪ್ರತಿಯೊಂದು ಕಸ್ಟಮರ್ ಕೈಗೂ ಕೂಡ ಜ್ಞಾನ ಅಂತಂದ್ರೆ ಏನು ಮಾತಾಡಬೇಕು ಜ್ಞಾನ ಅಂದರೆ ಅವರಿಗೆ ಗೋಲ್ಡ್ ಬಗ್ಗೆ. ಈಗ ನನಗೆ ಗೋಲ್ಡ್ ಬಗ್ಗೆ ಏನೂ ಗೊತ್ತಿಲ್ಲ. ನೀವು 22 ಕ್ಯಾರೆಟ್ ಕೊಟ್ಟರು ತಗೋತೀನಿ, 18 ಕ್ಯಾರೆಟ್ ಕೊಟ್ಟರು ತಗೋತೀನಿ, 12 ಕ್ಯಾರೆಟ್ ಕೊಟ್ಟರು ತಗೋತೀನಿ ನಾನು. ಬಟ್ ಅದರಲ್ಲಿ ಎಷ್ಟು ಮಿಕ್ಸ್ ಆಗಿದೆ ನನಗೆ ಗೊತ್ತಾಗೋದಿಲ್ಲ, ಬಟ್ ನಿಮಗೆ ಗೊತ್ತಿರ್ತದೆ. ಸೊ ನೀವು ಅದನ್ನು ಆ ಜ್ಞಾನವನ್ನು ಉಳಿದವರಿಗೆ ಪರಿಸರಿಸಿದಾಗ ಅವಾಗ ಏನಾಗುತ್ತೆ ಅಂದರೆ ನಮಗೆ ಒಂದು ನಂಬಿಕೆ ಬರುತ್ತೆ. ನಾವು ಮುಳಿಯಕ್ಕೆ ಹೋದಾಗ ವಿವರವಾಗಿ ನಮಗೆ ಹೇಳ್ತಾರೆ ಅಂತ ಅಂದ್ಬಿಟ್ಟು. ಇವತ್ತಿಗೂ ಮುಳಿಯವನ್ನು ನಂಬ್ತಾ ಇರೋದು ಜನಗಳು ಯಾಕೆ ಕೇಳಿದ್ರೆ ಇದೇ ಕಾರಣಕ್ಕೋಸ್ಕರವಾಗಿ. ನಾನು ಪುತ್ತೂರಿನಲ್ಲಿ ಕೇಳಿ ಪ್ರತಿಯೊಂದು ಕೂಡ ಎಷ್ಟು ಚಂದ ಮಾಡಿ ಅವರು ವಿವರಣೆ ಕೊಟ್ಟರು ಅಂತಂದರೆ ಅಂದಲ್ಲ. ನಾನು ಪುತ್ತೂರಿಗೆ ಹೋಗೋದಕ್ಕೆ 2 ಕಾರಣ ಇತ್ತು. ಒಂದು ಮುಳಿಯ ಹೆಸರು ಕೇಳಿದ್ದೆ, ಇನ್ನೊಂದು ಪುತ್ತೂರಿನಲ್ಲಿ ನನ್ನ ಬ್ರದರ್ ಇದ್ದಾರೆ, ನಮ್ಮ ಪುತ್ತೂರು ಮುಳಿಯ ಬ್ರ್ಯಾಂಚ್ನ ಪರ್ಮನೆಂಟ್ ಕಸ್ಟಮರ್. ಸದ್ಯಕ್ಕೆ ಅವರು ಪ್ರಸ್ತುತ ವಿವೇಕಾನಂದ ಡಿಗ್ರಿ ಕಾಲೇಜಲ್ಲಿ ಪ್ರಿನ್ಸಿಪಾಲ್ ಆಗಿದ್ದಾರೆ. ಮತ್ತು ಇವರಿಗೂ ಮುಳಿಯಕ್ಕೂ ಮತ್ತು ಅವರಿಗೂ ಅತ್ಯಂತ ನಿಕಟವಾದಂಥ ಸಂಬಂಧ ಇದೆ. ಸೊ ತುಂಬ ಮಾತನ್ನು ಹೇಳೋದನ್ನು ಬಿಟ್ಬಿಟ್ಟು ನಾನು ಪ್ರತಿಯೊಬ್ಬರು ಕೂಡ ನಾವು ಯೋಚನೆ ಮಾಡೋಣ. ನಾವೆಲ್ಲರೂ ಕಲ್ಲು ಕಡಿತಾ ಇದ್ದೀವಿ, ಬಟ್ ನಮ್ಮ ಮನೋಭಾವವನ್ನು ಚೇಂಜ್ ಮಾಡ್ಕೊಳ್ಳೋಣ. ನಾವು ಯಾಕೆ ಕಲ್ಲು ಕಡಿತಾ ಇದ್ದೀವಿ ಅಂತಂದ್ಬಿಟ್ಟು, ನಾವು ಯಾಕೆ ಇಲ್ಲಿ ಸೇರಿದ್ದೀವಿ, ನಾವು ಯಾಕೆ ಇಲ್ಲಿ ವರ್ಕ್ ಮಾಡ್ತಾ ಇದ್ದೀವಿ, ಇದು ಬೆಳೆದರೆ ಏನಾಗುತ್ತೆ. ಸೊ ಅದನ್ನು ನಾವು ಯೋಚನೆ ಮಾಡಬೇಕು. ನನಗೇನು ಅಂತ ಕೇಳಿದ್ರೆ ಇವತ್ತಲ್ಲ ನಾಳೆ ಉಜಿರೆಗೂ ಕೂಡ ಒಂದು ಬ್ರ್ಯಾಂಚ್ ಬರಬೇಕು. ಮುಳಿಯ ಉಜಿರೆಗೂ ಕೂಡ, ಯಾಕೆಂದರೆ ಉಜಿರೆ ಬೆಳೆಯುವಂಥ ಒಂದು ಸಿಟಿ. ನಮ್ಮ ಕೆಳಪಡಿತಾ ಇರೋ ಮಿಸಸ್ ಇಲ್ಲೇ ಇದ್ದಾರೆ, ಅವರು ಚಿನ್ನವನ್ನು ಪರ್ಚೇಸ್ ಮಾಡ್ತಾ ಇರ್ತಾರೆ. ಯಾರು ಅಂತ ಹೇಳಿದ್ರೆ ನಮ್ಮ ದೀಪಾ ಕಟ್ಟೆಯವರ ಅತ್ತೆಯವರು, ಅವರ ಫುಲ್ ಫ್ಯಾಮಿಲಿ ಕೂಡ ನಮಗಿದೆ. ಪ್ರಾಯಶಃ ಉಜಿರೆಲ್ಲ ಆಯಿತು ಅಂತಂದರೆ ನಮಗೆ ತುಂಬ ಅನುಕೂಲ ಆಗೋದಿಲ್ವ ಮೇಡಮ್? ಇಲ್ಲಿವರೆಗೆ ಬರುವಂತ ತಪ್ತದೆ. ಉಜಿರೆಯಲ್ಲೇ ಒಂದು ಬ್ರಾಂಚ್ ಯೋಚನೆ ಮಾಡ್ತಾ ಇದ್ದಾರೆ ನಿಜವಾಗ್ಲೂ. ಇಲ್ಲ, ಉಜಿರೆ ಬೆಳೆಯುವಂಥವ್ರಿಗಾರ ಖಂಡಿತವಾಗಿ ಉಜಿರೆಯಲ್ಲಿ ಅವಕಾಶಗಳಿದೆ. ಸೊ ಅದನ್ನು ನಾವು ಮಾಡಬೇಕು ಅಂತಂದಾಗ ನಮ್ಮ ಸಂಸ್ಥೆಯನ್ನು ನಾವು ಬೆಳೆಸಬೇಕು. ಸೊ ಉಜಿರೆಯಲ್ಲಿ ಮಾಡಿದಾಗ ಪುನಃ ಒಂದು 20 ಜನರಿಗೆ ಕೆಲಸ ಸಿಗುತ್ತೆ, ಸುತ್ತಮುತ್ತಲಿನವರಿಗೆ ಒಂದು 20 ಜನರಿಗೆ ಕೆಲಸ ಸಿಗುತ್ತೆ. ಉಜಿರೆ ಬಿಟ್ಟು ನೆಕ್ಸ್ಟ್ ನಾವು ಕಕ್ಕಿಂಜೆಲ್ ಕೂಡ ಮಾಡ್ಬೋದು. ಕಕ್ಕಿಂಜೆ ಕೂಡ ಇವಾಗ ಚಾರು ಮಾಡಿ ತೋಟತ್ತಾಡಿ ದರಿಯ ಆ ಒಂದು ಸೋಮಂತಡ್ಕ ಮುಂಡಾಗಿ ಇದೆಲ್ಲ ಸೇರಿಸಿ ಮಾಡ್ತು ಅಂತಂದರೆ ಅಲ್ಲಿಯೂ ಕೂಡ ಏನಾಗುತ್ತೆ ಕೇಳಿದ್ರೆ ಖಂಡಿತವಾಗಿ ಅವಶ್ಯಕತೆ ಇದೆ, ಜನ ಇದ್ದಾರೆ. ಒಂದು ತಿಳ್ಕೊಳ್ಳಿ, ಇವತ್ತು ಜನ ದುಡ್ಡಿಗೆ ವರಿ ಮಾಡುವುದಿಲ್ಲ. ಅವ್ರಿಗೆ ಬೇಕಾಗಿರುವಂಥದ್ದು ಅತ್ಯುತ್ತಮವಾದಂಥ ಒಂದು ಸೇವೆ. ಒಂದು ಸೇವೆಯನ್ನು ನಾವು ಹೇಗೆ ಕೊಡ್ತೀವಿ ಅಂತೇಳಿ ದುಡ್ಡಿಗೆ ಯಾರು ವರಿ ಮಾಡೋದಿಲ್ಲ ರೀ. ಇವತ್ತು ಯಾರತ್ತೂ ಕೂಡ ದುಡ್ಡಿಲ್ಲ ಅಂತ ಅನ್ಕೊಂಬೇಡಿ. ನೀವು ನೋಡಿದ್ದೀರಿ, ಇಲ್ಲಿ ಬರುವಾಗ ಎಲ್ಲರೂ 500 ರೂಪಾಯಿ ನೋಟನ್ನೇ ಹಿಡ್ಕೊಂಡ್ಬರೋದು. 10 ರೂಪಾಯಿ 20 ರೂಪಾಯಿ ಯಾರ ಹತ್ರ ಇಲ್ಲ. ನೀವು ನೋಡಬೇಕು, 100 ರೂಪಾಯಿ ನೋಟ್ ಕೂಡ ಇಲ್ಲ, ಎಲ್ಲ 500 ರೂಪಾಯಿ ನೋಟೇ ಹಿಡ್ಕೊಂಡ್ಬರ್ತಾರೆ. ಖಂಡಿತವಾಗಿ ಸಾಧ್ಯತೆ ಇದೆ. ಬಟ್ ನಾವು ಆ ರೀತಿಯಲ್ಲಿ ಬೆಳೆಸಿದಾಗ ಖಂಡಿತವಾಗಿ ನಮ್ಮ ಸೇವೆ ಸಾರ್ಥಕ ಆಗುತ್ತೆ. ನೀವು ಎಷ್ಟು ವರ್ಷ ಇಲ್ಲಿ ಇರ್ತೀರಿ, ಎಷ್ಟು ತಿಂಗಳು ಇಲ್ಲಿ ಇರ್ತೀರಿ ಅಂತ ನಾನು ಕೇಳೋದಿಲ್ಲ. ಆದರೆ ಹೋಗಬೇಕಾದ್ರೆ ಒಂದು ಫುಟ್ ಪ್ರಿಂಟ್ ಬಿಟ್ಟು ಹೋಗಿ, ಒಂದು ಹೆಜ್ಜೆ ಗುರುತನ್ನು ಬಿಟ್ಟು ಹೋಗಿ. ಇಂಥವ್ರೊಬ್ಬರು ಇದ್ದರು, ಲೋಹಿತ್ ಅಂತ ಒಬ್ಬರು ಇದ್ದರು, ಯಾರೋ ಒಬ್ಬರು ಇದ್ದರು, ಬಂಗೇರ್ ಅಂತ ಒಬ್ಬರು ಇದ್ದರು, ಅವರು ನಮಗೆ ಬೇಕಾಗಿತ್ತು. ಆ ಮ್ಯಾನೇಜ್ಮೆಂಟ್ ಆ ರೀತಿಯಲ್ಲಿ ಭಾವನೆ ಬರುವ ಹಾಗೆ ನಾವು ಕೆಲಸ ಮಾಡಿದಾಗ ಅದೊಂದು ಫುಟ್ ಪ್ರಿಂಟ್ ಬಿಟ್ಟು ಹೋದಾಗೆ ಆಗುತ್ತೆ. ಒಂದು ಹೆಜ್ಜೆ ಗುರುತನ್ನು ಬಿಟ್ಟು ಹೋಗಬೇಕು. ಸೊ ಹಾಗಾಗಿ ಹೆಜ್ಜೆ ಗುರುತು ಬಿಟ್ಟು ಹೋಗುವಾಗೆ ನಾವು ಕೆಲಸವನ್ನು ಮಾಡೋಣ, ಕೆಲಸ ಮಾಡಿ ಸಂಸ್ಥೆಯನ್ನು ಬೆಳೆಸೋಣ. ಹಾಗೆ ಈ ಒಂದು ಡೈಮಂಡ್ ಫೆಸ್ಟ್ ಏನಿದೆ ಅತ್ಯಂತ ಯಶಸ್ವಿಯಾಗಲಿ ಅಂತೇಳಿ, ಅತ್ಯಂತ ಯಶಸ್ವಿಯಾಗಲಿ. ಸುತ್ತಮುತ್ತಲಿನ ಬೆಳ್ತಂಗಡಿ ಮತ್ತು ಸುತ್ತಮುತ್ತಲ ಪರಿಸರದವರಿಗೆ ತಾವು ಹೇಳಿದಾಗೇ ಯಾವ ಮಾಡೆಲ್ ಬೇಕು, ಯಾವ ಟೈಪ್ ಬೇಕು ಅದನ್ನು ತಮ್ಮಲ್ಲಿ ಇದೆ, ಅದು ಜನಗಳು ತಿಳ್ಕೊಂಡು ಇಲ್ಲಿಗೆ ಬರುವ ಹಾಗೆ ಆಗಲಿ ಅಂತೇಳಿ ಆ ದೇವರಲ್ಲಿ ಪ್ರಾರ್ಥಿಸ್ತೀನಿ. ಮತ್ತು ಈ ಒಂದು ಫೆಸ್ಟು ಅತ್ಯುತ್ತಮವಾಗಿ ನಡೆಯಲಿ ಅಂತ ಅಂದ್ಬಿಟ್ಟು ನಿಮಗೆ ಶುಭವನ್ನು ಹಾರೈಸ್ತಾ ದೀಪವನ್ನು ಕೂಡ ನಾನು ಬೆಳೆಸಿದ್ದೇನೆ, ಒಳ್ಳೆಯದಾಗಲಿ ಅಂತ ನಿಟ್ಟಿನಲ್ಲಿ. ಯಾಕೆಂದರೆ ಕೇಶವ ಪ್ರಸಾದ್ JCಯಲ್ಲಿದ್ದಂಥವರು, ನಾನು ಕೂಡ JCಯಲ್ಲಿದ್ದಂಥವನು. ಹಾಗಾಗಿ ನಮಗೂ ಅವರಿಗೂ ನಿಕಟವಾದಂಥ ಒಂದು ಆ ಸಂಬಂಧ ಇದೆ, JC ಸಂಬಂಧ ಇದೆ. ಮತ್ತು ಮುಳಿಯಾದಲ್ಲಿ ನಾನು ಮೊನ್ನೆವರೆಗೂ ಕೂಡ ನನಗೆ ಪುತ್ತೂರು ಮುಳಿಯಾದಿಂದ ಲೆಟರ್ಗಳು ಬರ್ತಾಯಿತ್ತು ದೀಪಾವಳಿಗೆ, ಮತ್ತು ಯಾವ್ಯಾವುದೋ ಹಬ್ಬಕ್ಕೆ ನಮಗೆ ಅದೊಂದು ಬರ್ತಾ ಇತ್ತು. ಅದರೊಳಗೆ ಇತ್ತೀಚೆಗೆ ನಾನು ಹೋಗಲಿಲ್ಲ, ಹಾಗಾಗಿ ಮತ್ತೆ ಬರಲಿಲ್ಲ ಅಷ್ಟೇ, ಹೋಗೋದು ಪ್ರಸಂಗ ಬರಲಿಲ್ಲ. ಮತ್ತು ಬೇಕು ಅಂತಂದಾಗ ಕಳೆದ ವರ್ಷ ಕೂಡ ನಾನು ಬಂದಿದ್ದೇನೆ, ಲೋಹಿತ್ ಅವರಿಗೆ ನೆನಪಿರ್ಬೋದು, ಬಂದಿದ್ದೇನೆ. 2-3 ಸಲ ಬಂದು ಮಾಡಿದ್ದೇನೆ. ಹಾಗಾಗಿ ಈ ಸಂಸ್ಥೆ ಇನ್ನಷ್ಟು ಬೆಳೆಯಲಿ, ನಿಮ್ಮೆಲ್ಲರಿಗೂ ಕೂಡ ಒಂದು ಒಳ್ಳೆಯ
ಉದ್ಯೋಗ ಒಂದು ಕಡೆ ಸಿಕ್ಕಿದೆ. ಯಾಕೆಂದರೆ ಅತ್ಯಂತ ಹೆಮ್ಮೆಯಿಂದ ನಾವು ಹೇಳ್ಕೋಬೇಕು. ಎಲ್ಲಿ ವರ್ಕ್ ಮಾಡ್ತಾ ಇದ್ದೀರಿ? ಮುಳಿಯಾದಲ್ಲಿ ಕೆಲಸ ಮಾಡ್ತಾ ಇದ್ದೀರಿ. ಅತ್ಯಂತ ಹೆಮ್ಮೆಯಿಂದ ಹೇಳುವ ಹಾಗೆ ಈ ಸಂಸ್ಥೆ ಬೆಳೆಯಲಿ ಅಂತ ಅಂದ್ಬಿಟ್ಟು ಎಲ್ಲರಿಗೂ ಕೂಡ ಶುಭವನ್ನು ಹಾರೈಸ್ತಾ ಈ ಒಂದು ಫೆಸ್ಟ್ ಅತ್ಯಂತ ಚೆನ್ನಾಗಿ ನಡೆಯಲಿ ಅಂತ ಅಂದ್ಬಿಟ್ಟು ಶ್ರೀರಸ್ತು ಶುಭಮಸ್ತು. ಎಲ್ರಿಗೂ ನನ್ನ ಕಡೆಯಿಂದನೂ ವೆಲ್ಕಮ್. ಆ್ಯಂಡ್ ಮುಳ್ಯ ಸ್ಟಾಫ್ಗೆ, ಇಲ್ಲಿ ವರ್ಕ್ ಮಾಡೋರಿಗೆ ಎಲ್ರಿಗೂ ತುಂಬ ಥ್ಯಾಂಕ್ಸ್. ನನ್ನ ಇನ್ವೈಟ್ ಮಾಡೋದಕ್ಕೆ ತುಂಬ ಥ್ಯಾಂಕ್ಸ್. ಆ್ಯಕ್ಚುಲಿ ನಾನು ಸೌತ್ ಕೇಂದ್ರ ಸೊಸೆ ಆದಮೇಲೆ ನನಗೆ ಎಲ್ಲಿಲ್ಲದ ಇಂಟ್ರೆಸ್ಟ್ ಬಂದುಬಿಟ್ಟಿದೆ ಗೋಲ್ಡ್ ಮೇಲೆ. ನನಗೆ ಮುಂಚೆ ಅಷ್ಟಾಗಿ ನಾಲೆಜ್ ಇರಲಿಲ್ಲ. ಬಟ್ ನಾನು ಉಜ್ಜರೆಗೆ ಬಂದಾಗೆಲ್ಲ ನಾನು ಬೆಳ್ತಂಗಡಿಗೆ ಬರ್ತಾ ಇರ್ತೀನಿ ಮುಳ್ಯಾಗೆ ಏನಾದರೂ ತೊಗೊಬೇಕು ಅಂತ. ನನಗೆ ಆ್ಯಕ್ಚುಲಿ ಪ್ರೂಫು ತಂದಿದ್ದೀನಿ. ನಾನು ಡೈಮಂಡ್ ಇಲ್ಲಿ ಫಸ್ಟ್ ಡೈಮಂಡ್ ತೊಗೊಂಡಿದ್ದು ಇಲ್ಲೇ. ತುಂಬ ಚೆನ್ನಾಗಿದೆ. ಆ್ಯಂಡ್ ನನಗೆ ತೋರಿಸಿರೋ ಸ್ಟಾಫ್ ಇಲ್ಲೇ ಇದ್ದಾರೆ. ತುಂಬ ಪೇಷನ್ಸಲ್ಲಿ ತೋರಿಸ್ತಾರೆ, ತುಂಬ ಕಾಮಾಗಿ ಹ್ಯಾಂಡಲ್ ಮಾಡ್ತಾರೆ. ಅವರು ಹೇಳ್ದಂಗೆ ಎಲ್ಲರೂ ನಗುಮುಖದಲ್ಲೇ ಎಲ್ಲರೂ ಹ್ಯಾಂಡಲ್ ಮಾಡ್ತಾರೆ. ನಮಗೂ ಅಷ್ಟೇ ಗೋಲ್ಡ್ ತೊಗೊಬೇಕಾದ್ರೆ ತುಂಬ ಯೋಚನೆ ಮಾಡ್ತೀವಿ, ಇದು ಸರಿನಾ ತಪ್ಪ. ಯಾಕಂದರೆ ಇನ್ವೆಸ್ಟ್ಮೆಂಟ್ ನಮಗೂ ಒಂದು ಟ್ರಸ್ಟ್ ಬೇಕಾಗಿರುತ್ತೆ. ಅಂದರೆ ನಾವು ತೊಗೊಳ್ಳೋದು ಸರಿನಾ, ಚಿಕ್ಕದ್ರಿಂದ ದೊಡ್ಡದವರೆಗೂ ಇನ್ವೆಸ್ಟ್ ಮಾಡ್ಬೇಕಾದ್ರೆ ಸಾವಿರ ಸತಿ ಯೋಚನೆ ಮಾಡಿರ್ತೀವಿ. ಬಟ್ ಮುಳ್ಯ ಇದು ತುಂಬ ಟ್ರಸ್ಟ್ ವರ್ತಿ. ಯಾಕಂದರೆ ನಾವೇ ಇದು ರೆಗ್ಯುಲರ್ ಕಸ್ಟಮರ್. ನಮ್ಮ ಗಂಡನ ಮೇಲೆ ನಮ್ಮ ಅತ್ತೆ, ನಮ್ಮ ಮಾವ ಎಲ್ಲ ಇಲ್ಲಿ ಮುಂಚೆಯಿಂದನೂ ಪರ್ಚೇಸ್ ಮಾಡ್ತಾಯಿದ್ರು. ಸೊ ಈಗ ನಾನು ಕೂಡ ರೆಗ್ಯುಲರ್ ಕಸ್ಟಮರ್. ಕಣ್ಣು ಮುಚ್ಕೊಂಡು ನಾವು ಈ ಮುಳ್ಯನ ನಂಬೋದು. ತುಂಬ ಕಡೆ ಬ್ರಾಂಚ್ ಇದೆ. ಆ್ಯಂಡ್ ಸರ್ ತುಂಬ ಅರ್ಥಪೂರ್ಣವಾಗಿ ಮಾತಾಡಿದ್ರಿ, ತುಂಬ ತಿಳ್ಕೊಳ್ಳೋದಿತ್ತು. ಥ್ಯಾಂಕ್ ಯು ಸೋ ಮಚ್. ಸರ್ ಹೇಳ್ದಂಗೆ ಇಲ್ಲಿ ಒಂದು ಟೀಮ್ ವರ್ಕ್ ತುಂಬ ಇಂಪಾರ್ಟೆಂಟ್. ನಾವಿಲ್ಲಿ ಮುಳ್ಯಕ್ಕೆ ಬಂದರೆ ಅದು ಗೊತ್ತಾಗುತ್ತೆ. ಇಲ್ಲಿ ಸ್ಟಾಫ್ ವರ್ಕ್ ಎಲ್ಲರೂ ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡ್ತಾರೆ ಹೇಳ್ದಂಗೆ. ಇದೇನು ನನಗೆ ಹೊಸದಲ್ಲ, ಒಂದು ಮನೆ ಥರ ಆಗ್ಬಿಟ್ಟಿದೆ ನನಗೆ. ಎಷ್ಟೋ ಐಟಮ್ಸ್ ನಾನು ಆಲ್ರೆಡಿ ಪರ್ಚೇಸ್ ಮಾಡಿದ್ದೀನಿ. 1 ವರ್ಷ ಆಯಿತು ಮದುವೆ ಆಗಿ. ಬಟ್ ಅಷ್ಟರೊಳಗೆ ನನಗೆ ಎಷ್ಟು ಸತಿ ಬಂದಿದ್ದೀರೋ ನನಗೆ ಲೆಕ್ಕ ಇಲ್ಲ. ತುಂಬ ಕಲೆಕ್ಷನ್ಸ್ ಚೆನ್ನಾಗಿದೆ, ಡಿಸೈನ್ಸ್ ಚೆನ್ನಾಗಿದೆ, ಚೆನ್ನಾಗಿ ತೋರಿಸ್ತಾರೆ ಕೂಡ, ಇನ್ಫಾರ್ಮೇಷನ್ ಚೆನ್ನಾಗಿ ಕೊಡ್ತಾರೆ. ನಮಗೆ ಕನ್ಫ್ಯೂಷನ್ ಆಗಲ್ಲ. ಒಂದು ತೊಗೊಬೇಕಾದ್ರೆ ಓಕೆ ಇದು ವರ್ತ್ ಅಂತ ಅನಿಸಿನೇ ನಾವು ತೊಗೊಂಡು ಹೋಗ್ತೀವಿ. ಈ ಡೈಮಂಡ್ ಫೆಸ್ಟಿಗೆ ಬಂದಿರೋದು ನಮಗೂ ತುಂಬ ಖುಷಿಯಾಗಿದೆ. ಆ್ಯಂಡ್ ನಾನು ಡೈಮಂಡ್ ತೊಗೊಂಡು ಬಂದಿದ್ದೀನಲ್ಲ, ಅದು ಇಲ್ಲಿದೆ. ಸೊ ಇದು ಪ್ರಮೋಷನ್ ಮಾಡೋದಕ್ಕೆ ನನಗೊಂದು ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಡೈಮಂಡ್ ಉತ್ಸವವನ್ನು ಮಾಡಿ ಶುರು ಮಾಡಿರುವಂಥದ್ದು ಪುತ್ತೂರಲ್ಲಿ. ತದನಂತರ ಸುಮಾರು ವರ್ಷಗಳು ನಮ್ಮಲ್ಲಿ ಡೈಮಂಡ್ ಆಭರಣಗಳು, ಎಲ್ಲ ರೀತಿಯ ಆಭರಣಗಳನ್ನು ನಾವು ಮಾರಾಟ ಮಾಡ್ತಾ ಇದ್ದೆವು. ಆದರೆ ಎಂತಾಯಿತು ಅಂದರೆ ಕಾಲಾನಂತರ ಅದು ಚಿನ್ನದ ತೂಕ, ಅದರಲ್ಲಿ ಡೈಮಂಡ್ ಹರಳಿನ ಜೊತೆ ಚಿನ್ನದ ತೂಕವು ಜಾಸ್ತಿ ಇರ್ತಾ ಇತ್ತು. ಚಿನ್ನದ ರೇಟ್ ಜಾಸ್ತಿ ಆದಾಗ ಆ ಪ್ರಾಡಕ್ಟಿನ ವ್ಯಾಲ್ಯೂ ನಿಮಗೆ ಟೋಟಲಿ ಪ್ರದೇಶದಲ್ಲಿರುವಂಥವರಿಗೆ ಪರ್ಚೇಸ್ ಮಾಡಲಿಕ್ಕೆ ಕಷ್ಟ ಆಗ್ತಾ ಇತ್ತು. ಅಂದರೆ ಅಷ್ಟು ವ್ಯಾಲ್ಯೂ. ಈಗ ಒಂದು ಸಣ್ಣ ನೆಕ್ಲೆಸ್ ಅಂದರೆ 5 ಲಕ್ಷ 6 ಲಕ್ಷ ಆ ಕಾಲಕ್ಕೆ ರೇಟ್ ಜಾಸ್ತಿ ಆಗ್ತಾ ಹೋದ ಹಾಗೆ ಅದನ್ನು ಪರ್ಚೇಸ್ ಮಾಡಲಿಕ್ಕೆ ಗ್ರಾಹಕರಿಗೆ ಕಷ್ಟ ಆಗ್ತಾ ಇತ್ತು. ಇಂಥ ಸಮಯದಲ್ಲಿ ಈಗ 3 ವರ್ಷದ ಹಿಂದೆ ನಾವು ಒಂದು ಹೊಸ ರೀತಿಯನ್ನು ಓಪನ್ ಸೆಟ್ಟಿಂಗ್ ಅಂತೇಳಿ, ಮೊದಲೆಲ್ಲ ಕ್ಲೋಸ್ ಸೆಟ್ಟಿಂಗ್, ಬಂದ್ ಕಟ್ಟಿಂಗ್ ಅಥವಾ ಓಪನ್ ಫುಲ್ ಬಂದ್ ಸೆಟ್ಟಿಂಗ್ ಅಂತ, ಫುಲ್ ಅಡಿ ಕೂಡ ಕ್ಲೋಸ್ ಆಗಿರುವಂಥ ಡೈಮಂಡ್ ಆಭರಣಗಳು, ಚಿನ್ನ ಡಬಲ್ ಬೇಕಾಗ್ತಾ ಇತ್ತು. ಆ ಟೈಮಲ್ಲಿ ನಾವು ಇದನ್ನು ಓಪನ್ ಸೆಟ್ಟಿಂಗ್ ಜ್ಯುವೆಲ್ಸನ್ನು ಇಂಟ್ರೊಡ್ಯೂಸ್ ಮಾಡಿದೆವು. ಆದಷ್ಟು ಕಡಿಮೆ ಚಿನ್ನದ ತೂಕದಲ್ಲಿ 18 ಕ್ಯಾರೆಟಲ್ಲಿ 18 ಕ್ಯಾರೆಟ್ ಚಿನ್ನದಲ್ಲಿ ಮೊದಲು ಯಾವ ಡೈಮಂಡ್ ಹರಳುಗಳನ್ನು ಯೂಸ್ ಮಾಡ್ತಾ ಇದ್ದೆವು ಅದನ್ನೇ ಯೂಸ್ ಮಾಡಿ VVS1 EF ಕಲರ್ ಮತ್ತು ಅತ್ಯಂತ ಒಳ್ಳೆಯ ಕ್ವಾಲಿಟಿಯ ಡೈಮಂಡ್ಗಳನ್ನು ಯೂಸ್ ಮಾಡಿ ನಾವು ಓಪನ್ ಸೆಟ್ಟಿಂಗಲ್ಲಿ ಅತ್ಯಂತ ಕಡಿಮೆ ಚಿನ್ನದ ತೂಕದಲ್ಲಿ ನಾವು ಇಂಟ್ರಡ್ಯೂಸ್ ಮಾಡಿದೆವು ಹೊಸ ಕಲೆಕ್ಷನನ್ನು. ಯಾಕೆಂತ ಹೇಳಿದರೆ ಮೊದಲು ಇದೇ 5 ಲಕ್ಷ 6 ಲಕ್ಷದ ನೆಕ್ಲೆಸ್ಸು ಇವಾಗ ಬರೀ ಒಂದು 60,000 70,000ಕ್ಕೆ ನಮಗೆ ಗ್ರಾಹಕರಿಗೆ ಮಾರಾಟ ಮಾಡುವಂಥ ಒಂದು ಅವಕಾಶ ಸಿಕ್ಕಿದೆ. ಅದೇ ಏನು ಅಷ್ಟು ಕಡಿಮೆ ಬೆಲೆಗೆ ನೀವು 5 ಲಕ್ಷ ಇನ್ವೆಸ್ಟ್ ಮಾಡ್ತೀರಾ ಗ್ರಾಹಕರು ಅಂತ ಆದರೆ ನಿಮಗೆ ಒಂದು ಫುಲ್ ಸೆಟ್ಟೇ ಸಿಗ್ತದೆ. ಬ್ಯಾಂಗಲ್, ನೆಕ್ಲೆಸ್ಸು, ಕಿವಿದು, ಉಂಗುರ, ಮೂಗುಬೊಟ್ಟು, ಈ ಥರ ಎಲ್ಲ ಸೆಟ್ಟೇ ಸಿಗುವಂಥ ಒಂದು ಅವಕಾಶ ಅದು. ಈ ಕಾನ್ಸೆಪ್ಟನ್ನು ನಾವು ಇಂಟ್ರಡ್ಯೂಸ್ ಮಾಡಿ ಎಲ್ಲ ಗ್ರಾಹಕರನ್ನು ತಲುಪೋದಕ್ಕೋಸ್ಕರ ನಾವು ಅವಾಗ ವರ್ಷಕ್ಕೆ 2ರಿಂದ 3 ಸಲ ನಾವು ಈ ಡೈಮಂಡ್ ಫೆಸ್ಟನ್ನು ಆಯೋಜಿಸ್ತಾ ಇದ್ದೇವೆ. ಆದಷ್ಟು ಎಲ್ಲ ಗ್ರಾಹಕರ ಇದರ ನಾಲೆಡ್ಜ್ ಸಿಗಲಿ, ಎಲ್ಲರೂ ಇದನ್ನು ಅವಕಾಶವನ್ನು
ಉಪಯೋಗಿಸುವಂತಾಗಲಿ, ಆಭರಣಗಳನ್ನು ಖರೀದಿಸುವಂತಾಗಲಿ ಅಂತ ಹೇಳಿ ನಮ್ಮ ಆಶಯ ಇದು. ಚೇತನಾಸ್ ಬ್ಯೂಟಿ ಲಾಂಜ್, ನಿಮ್ಮೊಳಗಿನ ಸೌಂದರ್ಯದ ಅನಾವರಣದ ತಾಣ. ಆಸ್ಥೆಟಿಕ್ ಸ್ಪಾ, ಮೇಕಪ್, ಹೇರ್ ಸ್ಟೈಲಿಂಗ್, ಸಲೂನ್ ಹೀಗೆ ಎಲ್ಲ ಸೌಂದರ್ಯವರ್ಧಕ ಸೇವೆಗಳು ಒಂದೇ ಸೂರಿನಡಿ. ಚೇತನಾಸ್ ಎಜುಕೇಶನಲ್ ಫೌಂಡೇಶನ್ ಮೂಲಕ ವೈವಿಧ್ಯಮಯ ಬ್ಯೂಟಿ ಕೋರ್ಸ್ಗಳು. ಮೇಕಪ್ ಆರ್ಟಿಸ್ಟ್ ಆಗಬೇಕೆಂಬ ಕನಸಿರುವವರಿಗೆ ಅತ್ಯುತ್ತಮ ಅವಕಾಶ. 2 ದಿನಗಳಿಂದ ಆರಂಭಿಸಿ 6 ತಿಂಗಳವರೆಗಿನ ವೈವಿಧ್ಯಮಯ ಬ್ಯೂಟಿ, ಮೇಕಪ್ ಕೋರ್ಸ್ಗಳು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೌಂದರ್ಯವರ್ಧಕ ತರಬೇತಿ ಪಡೆದಿರುವ ಚೇತನಾ ಎಸ್ ಅವರಿಂದ ನುರಿತ ತರಬೇತಿ. ಈ ಅದ್ಭುತ ಅವಕಾಶವನ್ನ ಸದುಪಯೋಗಪಡಿಸಿಕೊಳ್ಳಿ. ಚೇತನಾಸ್ ಬ್ಯೂಟಿ ಲಾಂಜ್ 3ನೇ ಮಹಡಿ, ಕಂಕನಾಡಿ ಗೇಟ್ ಬಿಲ್ಡಿಂಗ್, ಕಂಕನಾಡಿ ಬೈಪಾಸ್ ರಸ್ತೆ, ಮಂಗಳೂರು 575002. ಮೊಬೈಲ್ ಸಂಖ್ಯೆ 9845292411, 9108583714, 8904173914. ಇಮೇಲ್ chetanabeautystudio@gmail.com. ವೆಬ್ www.cblaunch.com. Dr. M.V. Shetty Institutions, Mangaluru. Empowering dreams and achieving greatness since 1985. Dr. M.V. Shetty College prides itself in its history of 38 years. It undertook path-breaking initiatives in Indian higher education with the introduction of innovative and modern curricula, insistence on academic discipline, imparting of holistic education, and adoption of global higher education practices with the support of creative and dedicated staff. First private college in Karnataka offering diverse healthcare programs, offers you multiple of courses. Dr. M.V. Shetty Institutions is a nurturing ground for an individual's holistic development to make effective contribution to the society in a dynamic environment. Dr. M.V. Shetty Institutions, Kavu Road, Vidyanagar, Mangaluru, Karnataka 575013. Contact 0824 248 1048, 0824 248 1096. Website www.mvshettycolleges.edu.in.